ನಮಸ್ಕಾರ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಭಾಷಣಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಉಂಟು. ಇನ್ನೊಂದು ಕಡೆಯಿಂದ ಕೇಸ್ ಕೂಡ ದಾಖಲಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ನಿಮಗೆ RSS ಏನು ಅಂತ ತಿಳ್ಕೊಳ್ಬೇಕಾದ್ರೆ ಒಮ್ಮೆ ಪ್ರಭಾಕರ್ ಭಟ್ಟರನ್ನು ನೋಡಿ ಬರಬೇಕು. ಅವರು ಅಡಿಯಿಂದ ಮುಡಿಯವರೆಗೆ RSS ಏನು, RSS ಹೇಗೆ ಮತ್ತು RSS ಎಷ್ಟು ಅನ್ನುವುದನ್ನು ನೋಡಬೇಕಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನೇ ನೋಡಬೇಕು. ನೋಡಿ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾತಾಡ್ತಾರೆ. ಅವರ ಮಾತಲ್ಲಿ ಏನಿರ್ತದೆ? ಅವರ ಮಾತಲ್ಲಿ ಇರುವುದು ಬರೀ ಸುಳ್ಳು, ಅವರ ಮಾತಲ್ಲಿ ಇರುವುದು ಬರೀ ದ್ವೇಷ, ಅವರ ಮಾತಲ್ಲಿ ಇರುವುದು ಜನರನ್ನು ದಾರಿ ತಪ್ಪಿಸುವಂತಹ ಒಂದು ವಾದ ಸರಣಿ ಬಿಟ್ಟರೆ ಅವರ ಮಾತಿನಲ್ಲಿ ಬೇರೆ ಏನೂ ಇಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ನಾನು ಇದಕ್ಕಿಂತ ಹಿಂದೆ ಒಂದು 2-3 ಸಲ ಮಾತಾಡಿದ್ದೇನೆ. ನನಗೆ ಅವರ ಬಗ್ಗೆ ಮಾತಾಡಲಿಕ್ಕೆ ದೊಡ್ಡ ಮನಸ್ಸಿಲ್ಲ, ನನಗೆ ಹೇಸಿಗೆ ಆಗ್ತದೆ ಅವರ ಮಾತು ಕೇಳುವಾಗ. ಆದರೆ ಒಂದೇ ರೀತಿಯ ಸಂದೇಶ ಮತ್ತೆ ಮತ್ತೆ ಸಮಾಜಕ್ಕೆ ಹೋದಾಗ ನಾವು ಅದನ್ನು ನೋಡಿ ಸಹಿಸ್ತಾ ಕೂತ್ಕೊಂಡ್ರೆ ಸಮಾಜಕ್ಕೆ ಬೇರೆ ರೀತಿಯ ಸಂದೇಶ ಹೋಗಬಾರ್ದು ಅನ್ನೋ ನೆಲೆಯಲ್ಲಿ ನಾನು ಅದನ್ನು ಒಮ್ಮೊಮ್ಮೆ ಮಾತನಾಡಿದ್ದೇನೆ. ಈಗಲೂ ಮಾತಾಡಲಿಕ್ಕೆ ನಮಗೆ ಹೇಸಿಗೆ ಆಗ್ತದೆ, ಆದರೆ ಅವರಿಗೆ ಹೇಸಿಗೆ ಆಗುವುದಿಲ್ಲ. ಹಸಿ ಹಸಿಯಾಗಿ ಮಾತಾಡ್ತಾರೆ, ತಪ್ಪು ವಿಚಾರಗಳನ್ನು ಹೇಳ್ತಾರೆ, ಇತಿಹಾಸವನ್ನು ತಿರುಚುತ್ತಾರೆ. ಹೀಗೆ ಮಾತಾಡಿ ಅವರು ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಗಂಡಸರ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರ ಬಗ್ಗೆ ಅತ್ಯಂತ ಕೀಳು ಭಾಷೆಯಲ್ಲಿ ಮಾತನಾಡ್ತಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಕೆಲಸ. ಅವರಿಗೆ ವಯಸ್ಸಾಗಿದೆ, ಎಲ್ರಿಗೂ ಗೊತ್ತುಂಟದು. ಆದರೆ ಒಂದು ಮಾತಿದೆ, ಏನು, ಒಂದು ಮರಕ್ಕೆ ಹುಣಸೆ ಹಣ್ಣಿನ ಮರಕ್ಕೆ ವಯಸ್ಸಾದರೂ ಅದರ ಹುಳಿಗೆ ವಯಸ್ಸಾಗುವುದಿಲ್ಲ. ಆ ಹುಳಿ, ಅದರಲ್ಲಿ ಅಡಕವಾದ ಹುಳಿ, ಅದು ಅದರಲ್ಲಿ ಅತ್ಯಂತ ಪ್ರಖರವಾಗಿ ಅದರೊಳಗೆ ಇರ್ತದೆ. ಪ್ರಭಾಕರ ಭಟ್ರು ಅವರ ಜೀವನದ ಉದ್ದಕ್ಕೂ ಮಾತನಾಡಿದ್ದು ಇದ್ದಾನೆ. ಅವರು, ನಾನು ಚಿಕ್ಕದಿರುವಾಗಲೇ ಅವರ ಭಾಷಣಗಳನ್ನು ಕೆಲವು ಕಡೆ ಎಲ್ಲ ಕೇಳಿದ್ದುಂಟು. ಆಗ ಏನು ಹೇಳ್ತಿದ್ರು ಅದನ್ನು ಈಗಲೂ ಹೇಳ್ತಾ ಇದ್ದಾರೆ. ಈಗ 100 ವರ್ಷದ RSS, 100 ವರ್ಷದ RSS ಈಗ ಅವತ್ತು ಹೇಳಿದ್ದನ್ನೇ ಇವತ್ತು ಹೇಳುವುದಾದರೆ ಅದು ಇಷ್ಟರವರೆಗೆ ಸಾಧಿಸಿದ್ದೇನು? ಏನು ಮಾಡಲಿಲ್ಲ. ಅದು ಮಾಡಿದ್ದು ಕೇವಲ ಜನರನ್ನು ಧರ್ಮದ ಆಧಾರದಲ್ಲಿ ಧ್ರುವೀಕರಣ ಮಾಡಿದ್ದು, ಮತ್ತೆ ಹಿಂಸೆಯನ್ನು ಪ್ರಚೋದನೆ ಮಾಡಿದ್ದು, ಜನರನ್ನ ಹಿಂಸೆಗೆ ದೂಡಿದ್ದು, ಕೋಮು ಗಲಭೆಗಳನ್ನ ಏನು ನಿರೂಪಿಸಿದ್ದು. ಇದು ಬಿಟ್ಟರೆ ಅದೇನು ಅವರೇನು ಬೇರೆ ಏನು ಮಾಡಲಿಲ್ಲ. ಈಗಲೂ ಹಾಗೆ ಅವರು ಅವರ ಒಳಗಿನ ವಿಷವನ್ನ ಕಾರಿದ್ದಾರೆ. ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆ 1-2-3 ಕೊಲೆಗಳ ನಂತರ, ಕೋಮು ಕೊಲೆಗಳ ನಂತರ ಒಂದು ರೀತಿ ಸ್ತಬ್ಧ ಆಗಿತ್ತು. ಹೊಸದಾಗಿ ಒಬ್ಬರು ಕಮಿಷನರ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರು, ಒಬ್ಬರು SP ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರು. ಅವರು ತೆಗೆದುಕೊಂಡಂತಹ ಸಕಾಲಿಕವಾದ ಮತ್ತು ಕಠಿಣವಾದ ಕೆಲವು ಕ್ರಮಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದ್ವೇಷ ಭಾಷಣಗಳನ್ನ ಮಾಡುವಂತಹ ಬಾಯಿಯನ್ನು ಕಟ್ಟಿ ಹಾಕಿತ್ತು. ಎಲ್ಲರೂ ಹೆದರ್ತಾ ಇದ್ರು. ಪ್ರಭಾಕರ ಭಟ್ರು ಕೂಡ ಈ ಮಧ್ಯೆ ಏನು ಮಾತಾಡಲಿಲ್ಲ. ಅವರು ಹಾಸನಕ್ಕೆ ಹೋಗಿ ಹಾಸನದಲ್ಲಿ ಮುಸ್ಲಿಂ ಸ್ತ್ರೀಯರ ಬಗ್ಗೆ ಮಾತನಾಡಿದ ನಂತರ ಅವರು ಮೊನ್ನೆವರೆಗೆ ಮಾತಾಡಲಿಲ್ಲ. ಆದರೆ ಒಳಗೆ ಅವರ ಹೃದಯದೊಳಗೆ ಜ್ವಾಲಾಮುಖಿ ಇದೆ ನೋಡಿ. ಆ ಜ್ವಾಲಾಮುಖಿ ಅದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಕಷ್ಟಪಟ್ಟು ತಡ್ಕೊಂಡದ್ದು ಅಂತ ಕಾಣ್ತದೆ. ಇಷ್ಟು ದಿವಸ ಅವರನ್ನು ಮೊನ್ನೆ ಉಪ್ಪಳಿಗೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು ನೋಡಿ. ಅವರು ಮಾತನಾಡುವಾಗ ಅವರಿಗೆ ಪ್ರಜ್ಞೆ ಇತ್ತು. ಆರಂಭದಲ್ಲಿ ಅವರು ಸರಿಯಾದ ಟ್ರ್ಯಾಕಲ್ಲೇ ಮಾತಾಡಿದರು, ಸ್ತ್ರೀಯರ ಬಗ್ಗೆ 1-4 ಒಳ್ಳೆಯ ಮಾತು ಹೇಳಿದರು. ಆದರೆ ಮೈಕ ಸಿಕ್ಕುವಾಗ ಅವರ ರಕ್ತ ಬಹುಶಃ ಈ ಪ್ರಾಯದಲ್ಲಿ ಬಿಸಿ ಆಗ್ಲಿಕ್ಕೆ ಶುರುವಾಯಿತು ಅಂತ ಕಾಣ್ತದೆ. ಮೈಕಾದ ಮುಂದೆ ನಿಂತು ಮಾತನಾಡುವಾಗ ಅವರಿಗೆ ಈಗಿನ ಪರಿಸ್ಥಿತಿ ಮರೆತು ಹೋಯಿತು. ಅವರು RSSನಲ್ಲಿ ಲೀನ ಆದರು. ಹಾಗಾಗಿ RSSನ ಭಾಷೆ ಮತ್ತು ಸ್ವತಃ ಪ್ರಭಾಕರ ಭಟ್ರು ಅನೇಕ ವರ್ಷಗಳಿಂದ ಬೆಳೆಸಿಕೊಂಡು ಬಂದಂಥ ಈ ಏನು ಕೆಟ್ಟ ಭಾಷೆ ಇದೆ, ಆ ಭಾಷೆಯಲ್ಲಿ ವಿಜೃಂಭಿಸಲಿಕ್ಕೆ ಶುರುವಾಯಿತು. ಅವರು ವಿಜೃಂಭಿಸಿದರು. ನಾವು ಅವರಿಗೆ ಎಂತ ಹೇಳುದು ಹೇಳಿ? ಅವರಿಗೆ ಮಾತಾಡಿದರೆ ಪ್ರಜ್ಞಾವಂತರು ಅವರನ್ನ ಟೀಕೆ ಮಾಡಿದರೆ ಅವರಿಗೆ ಮರ್ಯಾದೆ ಹೋಗುವುದಿಲ್ಲ. ಅವರನ್ನು RSSನಲ್ಲಿ ಅವರನ್ನ ಈಗ ಹೊರಗಿಟ್ಟಿದ್ದಾರೆ. ನಮಗೆ ಎಲ್ಲ ಗೊತ್ತುಂಟು. ಪುತ್ತೂರಿನಲ್ಲಿ ಏನು ಅವತ್ತು BJPಯ ಶಕುಂತಲಾ ಶೆಟ್ಟಿ ಪ್ರಕರಣ, ಅವರ ಪ್ರಕರಣ ಆದ ನಂತರ ಅವರು ಇಲ್ಲಿ ಒಮ್ಮೆ ವಿಜೃಂಭಿಸಿದರು. ಅದರ ನಂತರ ಬೇರೊಂದು ಪ್ರಕರಣ ಆಯಿತು. ಅದು ಒಬ್ಬಳು ಸ್ತ್ರೀಯ ಏನು ಮಾನಭಂಗದ ಪ್ರಕರಣ. ನಾನು ಆ ವ್ಯಕ್ತಿಯ ಹೆಸರನ್ನು ಹೇಳುವುದಿಲ್ಲ. ಆ ಪ್ರಕರಣದಲ್ಲಿ ಒಂದು ಆತ್ಮಹತ್ಯೆ ಕೂಡ ಆಗ್ತದೆ.
ಒಬ್ರು ಶ್ಯಾಮ್ ಭಟ್ರು ಅನ್ನೋರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಪ್ರಕರಣದಲ್ಲಿ ಸಂಘದ ನಿಲುವಿಗೆ ಅವರು ವಿರುದ್ಧವಾಗಿ ಹೋದ್ರು ಅನ್ನುವ ಕಾರಣದಿಂದ ಅವರನ್ನ ಸಂಘದ ಎಲ್ಲ ಜವಾಬ್ದಾರಿಯಿಂದ ಹೊರಗೆ ಇಟ್ಟಿದ್ರು. ಆದ್ರೆ ಇವರಿಗೆ ಏನಂದ್ರೆ, ನಾನು ಹೊರಗೆ ಇದ್ರು ಸಹ ನಾನು ಇನ್ನೂ ಇದ್ದೇನೆ ಅಂತ ತೋಡಿಕೊಳ್ಳುವ ತವಕ. ನೋಡಿ, ನೀವು ಒಂದು ಯೋಚನೆ ಮಾಡಬೇಕು. ಈಗ ಬಿಜೆಪಿಯಲ್ಲಿ ಇರುವವರಾಗಲಿ ಅವರು ಮಾತನಾಡುವ ಶೈಲಿಗೂ ಬಿಜೆಪಿಯಿಂದ ಹೊರಗೆ ಹೋದವರ ಶೈಲಿಗೂ ವ್ಯತ್ಯಾಸ ಇರ್ತದೆ. RSS ನಲ್ಲಿ ಜವಾಬ್ದಾರಿ ಇರುವ ವ್ಯಕ್ತಿಗಳಿಗೂ RSS ಇಂದ ಹೊರಗೆ ಹೋದವರ ವ್ಯಕ್ತಿಗಳಿಗೂ ಜವಾಬ್ದಾರಿ ವ್ಯತ್ಯಾಸ ಇರ್ತದೆ. ನೋಡಿ, ಯತ್ನಾಳ್ ಹೇಗೆ ಮಾತಾಡ್ತಾ ಇದ್ದಾರೆ, ಆಮೇಲೆ ಪ್ರತಾಪ ಸಿಂಹ ಹೇಗೆ ಮಾತಾಡ್ತಾ ಇದ್ದಾರೆ, ಆಮೇಲೆ ಇಲ್ಲಿ ಪ್ರಭಾಕರ ಭಟ್ರು ಹೇಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಅಸ್ತಿತ್ವವನ್ನು ರೂಪಿಸುವ ಅವರ ಏನು ತವಕ ಅದು. ನಾನಿನ್ನೂ ಪ್ರಸ್ತುತ, ನಾನು ಇನ್ನೂ ಈ RSSನ ಏನು ಕೋಮು ವಿದ್ವೇಷದ ಬೆಂಕಿಗೆ ನಾನು ತುಪ್ಪ ಆಗಬಲ್ಲೆ ಅಂತ ಸಾಧಿಸುವ ಒಂದು ತವಕ. ಹಾಗಾಗಿ ಈ ತವಕದಿಂದ ಅವರು ಮಾತಾಡ್ತಾರೆ. ಬಹುಶಃ ಅವರಲ್ಲಿ ಅನಾಥ ಪ್ರಜ್ಞೆ ಇದೆ ಅಂತ ನನಗೆ ಅನ್ನಿಸ್ತದೆ. ಅದನ್ನು ಹೋಗಲಾಡಿಸ್ಲಿಕ್ಕೆ ನಾನು ಈಗಲೂ ಪ್ರಸ್ತುತ ಅಂತ ಹೇಳಲಿಕ್ಕೆ ಅವರು ಮಾತನಾಡಿದ್ದಾರೆ. ಅವರು ಮಾತನಾಡಿದ್ದು ಅವರ ಕರ್ಮ ಅದು. ಆದರೆ ಅದನ್ನು ಅನುಭವಿಸುವ ಕರ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಾರ್ದಾಗಿತ್ತು. ಆದರೆ ಗೊತ್ತಿಲ್ಲ, ಜಿಲ್ಲೆ ಈಗ ಸ್ವಲ್ಪ ಹೆಚ್ಚು ಪ್ರಬುದ್ಧವಾಗಿದೆ ಅಂತ ಅನ್ನಿಸ್ತದೆ. ಅವರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಆಗಿದೆ, ಕೇಸು ಮಾಡಿದ್ದಾರೆ ಅಂತ ಕಾಣ್ತದೆ. ಅವರಿಗೆ ನೋಟಿಸ್ ಆಗಿದೆ ವಿಚಾರಣೆಗೆ ಬರಲಿಕ್ಕೆ. ಅವರು ಅದನ್ನು ಎದುರಿಸಲಿ, ನ್ಯಾಯಬದ್ಧವಾದ ತನಿಖೆ ನಡೀಲಿ. ಅವರಿಗೆ ಏನು ಮಾಡಿದ್ದಾರೆ ಅದಕ್ಕೆ. ಹಿಂದೂ ಧರ್ಮೀಯರ ಮುಖಂಡರನ್ನು ದಮನಿಸುವ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅವರ ಮೇಲೆ ಕೇಸು ದಾಖಲಿಸುವ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಮುಖಂಡರು ಅಂದ್ರೆ ಯಾರು? ಹಿಂದೂ ಮುಖಂಡರು ಅಂತ ನಾವು ಸನ್ಯಾಸಿಗಳನ್ನು ಹೇಳ್ಬೋದು, ಹಿಂದೂ ಧಾರ್ಮಿಕ ಮುಖಂಡರು. ಆಮೇಲೆ ಏನು, ಯಾರಾದರೂ ಪುರೋಹಿತ್ಯ ಕೆಲಸವನ್ನು ಮಾಡುವವರು, ಅವರು ಒಂದಷ್ಟು ಮಾರ್ಗದರ್ಶನವನ್ನು ಮಾಡ್ತಾರೆ. ಅಥವಾ ದೇವಸ್ಥಾನಗಳನ್ನು ನಡೆಸುವವರು, ಇವರನ್ನೆಲ್ಲ ಕೆಲವು ಸಲ ನಾವು ಹಿಂದೂ ಧಾರ್ಮಿಕ ಮುಖಂಡರು ಅಂತ ಹೇಳ್ಬೋದೇನೋ ಅಥವಾ ಇನ್ನು ಹಿಂದೂ ಧರ್ಮದ ಬಗ್ಗೆ ಪ್ರವಚನವನ್ನು ನೀಡುವಂತ ಕೆಲವು ಹರಿದಾಸರುಗಳು, ಜನರಿಗೆ ಒಳ್ಳೆಯದನ್ನು ಹೇಳುವವರು. ಮತ್ತೆ RSS ಅನ್ನು ಹಿಂದೂ ಮುಖಂಡರು ಅಂತ ಯಾರು ಕರ್ತದ್ರು ನಿಮಗೆ? ಅವರು ಕೋಮುವಾದಿ ಮುಖಂಡರವರು. ಅವರು SDPI ಇನ್ನೊಂದು ಮುಖ. ಅವರು RSSನವರು. ಅಥವಾ ನೀವು ಈಗ ಯಾರನ್ನ ಹಿಂದೂ ಮುಖಂಡರು ಅಂತ ಹೇಳ್ತಾ ಇದ್ದೀರೋ, ಅವರು PFI ಅಂತ ಒಂದು ಸಂಘಟನೆ ಇತ್ತು, ಈಗ ನಿಷೇಧ ಆಗಿದೆ. ಆದ್ರೆ ಇನ್ನೊಂದು ಮುಖ ಇಲ್ಲಿ ನೋಡಿ. PFI ಅವರು ಇರುವಾಗ ಇವರಿಗೆ ತಾಳಕ್ಕೆ ಸರಿ ಅವರು ತಾಳ ಹೊಡಿತಾ ಇದ್ರು. ಆದ್ರೂ ಇವರ ಲೆವೆಲ್ಗೆ ಅವರು ಮಾತನಾಡಿದ್ದು ನಾನು ನೋಡ್ಲಿಲ್ಲ. PFI ಅವರು ಏನಿದ್ರು ಕೆಲವು ಕೋಮು ಗಲಭೆಯಲ್ಲಿ ಎಲ್ಲ ಭಾಗಿಯಾದದ್ದು, ಅದನ್ನು ಪ್ರೇರೇಪಿಸಿದ್ರು ನಾವು ನೋಡಿದ್ದೇವೆ. ಆದ್ರೆ ಭಾಷಣ ಮಾಡುವಾಗ ನಾನು ಕಂಡಾಗ ಇದಕ್ಕೆ ಸಂಬಂಧಪಟ್ಟವರು ಹೇಳಿದ್ದು ಒಂದ್ಸಲ, ನೀ ತಾಂಟ್ರೆ ಬಾ ತಾಂಟ್. ಇದು ಒಂದು ಅತ್ಯಂತ ಒಂದು ಸೆನ್ಸೇಷನಲ್ ಒಂದು ಸ್ಟೇಟ್ಮೆಂಟ್ ಅನ್ನು ಅವರು ಹಾಕಿದ್ರು, PFI ಸಂಘಟನೆಗೆ ಸೇರಿದವರು. ಆಮೇಲೆ ಅವರು ಅಂತ ದೊಡ್ಡ ಬಹಿರಂಗವಾಗಿ ಇಂತಹ ಕೋಮು ಪ್ರಚೋದಕ ಮಾತುಗಳನ್ನು ಹೇಳಿದ್ದು ನಾನು ಕೇಳಲಿಲ್ಲ. ಬಹುಶಃ ಅದು ಕೂಡ ಎಲ್ಲಿ ಬರಲಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಅಥವಾ ಪತ್ರಿಕೆಗಳಲ್ಲಾಗಲಿ ಬರಲಿಲ್ಲ. ಆದ್ರೆ ಇವರಾಗ ಅವರು ತಾಂಟ್ರೆ ಬಾ ತಾಂಟೊಳಗೆ ಇವರಿಗೆ ಬಹಳ ಖುಷಿಯಾಗಿದೆ, ತಾಂಟ್ಲಿಕ್ಕೆ ಜನ ಇದ್ದಾರೆ ಅಂತ. ಇವರಿಗೆ ಅವರು ತಾಂಟ್ತಾ ಇದ್ರು. ಆಗ ಇಲ್ಲಿ ಸ್ವಲ್ಪ ಹೆಚ್ಚು ಉದ್ರಿಕ್ತತೆ ನಡೀತಾ ಇತ್ತು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ PFI ಬ್ಯಾನ್ ಆಗಿದೆ. ಇವರು ಹೊಡೆದ ಚೆಂಡಿಗೆ ಆ ಕಡೆ ಗೋಡೆ ಇಲ್ಲ ಅಂತ ಆಗಿದೆ. ತಾಂಡ್ಲಿಕ್ಕೆ ಜನ ಇಲ್ಲ. ಹಾಗಾಗಿ ತಾಂಡ್ಲಿಕ್ಕೆ ಜನದ ಇಲ್ಲದ ಕಾರಣ RSSನವರು ಹತಾಶರಾಗಿದ್ದಾರೆ. ಹಾಗಾಗಿ ಅವರು ಎಲ್ಲರನ್ನು ತಾಂಡ್ಲಿಕ್ಕೆ ಹೊರಟಿದ್ದಾರೆ. ಈಗ ಅವರು ಕಾಂಗ್ರೆಸ್ಸಿಗೆ ತಾಂಡ್ಲಿಕ್ಕೆ ಬಹುಶಃ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇವರು ಹೇಳುವ ಈ ಅಪಪ್ರಚಾರಕ್ಕೆ ನಾವು ಬಗ್ಗುದಿಲ್ಲ. ಅವರು ಏನು ಕಾಂಗ್ರೆಸ್ಸಿನ ಅವರು, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತು ಹೇಳಿದ್ರು. ಏನು ಅದು ಈಗಾಗಲೇ ಇರುವ ಕಾನೂನು ನಮಗೆ ಗೊತ್ತುಂಟು, ಅದನ್ನು ನಾನು ಹೆಚ್ಚು ವಿಸ್ತೃತವಾಗಿ ಮಾತನಾಡುವುದಿಲ್ಲ. ಈಗಾಗಲೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ಅದನ್ನ ಹೊರಗಿನವರು ಮಾಡಬಾರ್ದು ಅನ್ನೋ ಬಗ್ಗೆ ಏನು ಕಾನೂನನ್ನು ಮಾಡಿತ್ತು, ಅದನ್ನ ಈಗ ಮತ್ತೆ ಪುನರ್ ಉಚ್ಚರಿಸಿದ್ದಾರೆ. ಆಮೇಲೆ RSS ಅನ್ನು ಬ್ಯಾನ್ ಆಗಬೇಕು ಅಂತ ಖರ್ಗೆ ಅವರು ಎಲ್ಲಿಯೂ ಹೇಳಲಿಲ್ಲ. ಆದ್ರೆ ಮಾತುಗಳು ಬರ್ತಾ ಉಂಟು, ನಮ್ಮನ್ನು ಬ್ಯಾನ್ ಮಾಡ್ಲಿಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ RSSನವರೇ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆ? ಸಿಂಪತಿಗೋಸ್ಕರ. ನಾವು ನಿಮ್ಮ ಕೆಲಸ ಇಷ್ಟು ಮಾಡ್ತಾ ಇದ್ದೇವೆ, ನಾವು ಕಮ್ಯುನಲ್ ಕ್ಲಾಶ್ ಮಾಡಿಸ್ತಾ ಇದ್ದೇವೆ, ನಾವು ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಾಡ್ತಾ ಇದ್ದೇವೆ, ನೋಡಿ ಈಗ ನಮ್ಮನ್ನು ಬ್ಯಾನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಸುಳ್ಳನ್ನ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ದಮನಿಸುವ, ಹಿಂದೂ ಮುಖಂಡರನ್ನು ದಮನಿಸುವ ಪ್ರಶ್ನೆ ಇಲ್ಲ. ಹಿಂದೂ ಅನ್ನುವುದು ಒಂದು ಒಳ್ಳೆಯ ಧರ್ಮ. ಹಿಂದೂ ಧರ್ಮ ಸುಧಾರಣೆಗೆ ತೆರೆದುಕೊಂಡಂತಹ ಧರ್ಮ. ನಿಮಗೆ ಅದು ಪುರಾತನ ಕಾಲದಲ್ಲಿ ನಿಮಗೆ ದಯಾನಂದ ಸರಸ್ವತಿಯವರು,
ಆಮೇಲೆ ರಾಜಾರಾಮ್ ಮೋಹನ್ ರಾಯರು ಏನು ಆರ್ಯ ಸಮಾಜ, ಆಮೇಲೆ ಬ್ರಹ್ಮ ಸಮಾಜ ಅಂತ ಸ್ಥಾಪನೆ ಮಾಡಿ ಅವರು ಸನಾತನವಾದಿಗಳ ಜೊತೆಗೆ ಹೋರಾಟವನ್ನು ಮಾಡಿ ಅನೇಕ ಸುಧಾರಣೆಗಳನ್ನ ಹಿಂದೂ ಧರ್ಮಕ್ಕೆ ತಂದರು. ಅದರಲ್ಲಿ ಬಾಲ್ಯ ವಿವಾಹ ಇರ್ಬೋದು, ವಿಧವಾ ವಿವಾಹ ಇರ್ಬೋದು, ಬೇರೆ ಬೇರೆ ಸುಧಾರಣೆಗಳು. ಆಮೇಲೆ ಸಂವಿಧಾನದ ಮೂಲಕವೂ ಅನೇಕ ಸುಧಾರಣೆಗಳಾಗಿದೆ. ಹಾಗಾಗಿ ಇವರು ಹಿಂದೂ ಧಾರ್ಮಿಕ ಮುಖಂಡರಲ್ಲ. ನೀವು ಆ ನೆಲೆಯಲ್ಲಿ ನನ್ನ ಹತ್ರ ಕೇಳುವುದೇ ಬೇಡ. ಇವರು ಪಕ್ಕಾ ಜನವಿರೋಧಿಗಳು, ಪಕ್ಕಾ ಹಿಂದೂ ವಿರೋಧಿಗಳು. ಬಿಜೆಪಿ ಅವರು ಹೇಳ್ತಾ ಸರಿ, ಬಿಜೆಪಿ ಅವರು ಹಾಗೆ ಅವರನ್ನು ಪ್ರೊಜೆಕ್ಟ್ ಮಾಡಿಕೊಳ್ಳುವುದು ಬೇಡ. ನಿಮ್ಮ ಮಾತು ಅಂದ್ರೆ ನೀವು ಪತ್ರಕರ್ತರು, ನೀವು ಅವರ ಧ್ವನಿಯಾಗಿ ಈಗ ನನ್ನ ಹತ್ರ ಮಾತನಾಡುವ ಕಾರಣ ಅವರು ಹಿಂದೂ ಮುಖಂಡರಲ್ಲ. ಅವರನ್ನು ಕೆಲವು ಮಾಧ್ಯಮದವರು ಹಿಂದೂ ಮುಖಂಡರು ಅಂತ ಕರೀತಾರೆ, ಅವರನ್ನು ಅವರೇ ಹಿಂದೂ ಮುಖಂಡರು ಅಂತ ಈಗ ಹಿಂದೂಗಳಿಗೆಲ್ರಿಗೂ ಮುಖಂಡರು ಅವರಾಗಿದ್ದಾರೆ. ಹಿಂದೂಗಳಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆ ಇರುವವರಿದ್ದಾರೆ, ಅವರು ಹಿಂದೂ ಮುಖಂಡರಲ್ಲ. ಅವರು ಒಂದು ಏನು ಭಾರತದ ತಾಲಿಬಾನ್ನ ಮುಖಂಡರವರು, ಅದನ್ನು ಹಾಗೆ ಕರೀಬಹುದು. ಭಾರತದಲ್ಲಿ ಕೋಮುದ್ವೇಷವನ್ನು ಮಾಡುವ, ಭಾರತದಲ್ಲಿ ಜನರ ಮಧ್ಯೆ ಗಲಭೆಯನ್ನು ಹುಟ್ಟಾಕುವ ಮತ್ತು ಭಾರತದ ಹಿಂದೂಗಳಿಗಾಗಿ ಯಾವುದೇ ಕಾರ್ಯಕ್ರಮಗಳು ಇಲ್ಲದ ಒಂದು ಗುಂಪು. ಅವರು ಜನರನ್ನು ಅಟ್ರಾಕ್ಟ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ವೆಪನ್ಗಳುಂಟು ಅವ್ರ ಹತ್ರ, ಅದನ್ನು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಹಿಂದೂ ಮುಖಂಡರನ್ನು ಯಾವುದೇ ದಮನಿಸುವ ಪ್ರಶ್ನೆ ಇಲ್ಲ. ಆದರೆ ಕೋಮುವಾದಿಗಳನ್ನು ದಮನಿಸಬೇಕಾದ ಇವತ್ತಿನ ಅಗತ್ಯ. ಅವರನ್ನು ಮುಟ್ಟಿದ್ರೆ ಕ್ರಾಂತಿ ಆದಿತ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಬರೀತಾರಪ್ಪ. ಈಗ ಕ್ರಾಂತಿ ಆಯ್ತಾ? ಈಗ ಅವರಿಗೀಗ ಮೊನ್ನೆ ಏನೋ ಅವರು ಚಿತ್ತಾಪುರದಲ್ಲಿ ಒಂದು ಮೆರವಣಿಗೆ ಮಾಡಬೇಕು ಅಂತ 100ನೇ ವರ್ಷ RSSಗೆ ಅದಕ್ಕೆ ಮಾಡಬೇಕು ಅಂತ ಹೇಳಿ ಒಂದು ಮಾಡಿದ್ರಲ್ಲ, ಈಗ ಆಯ್ತಾ? ಅದು ಮುಂದೆ ಹೋಗ್ಲಿಲ್ವಾ? ಮುಟ್ಟುದು ಅಂದ್ರೆ ಹೇಗೆ? ಏನು ಅವರ ಕಾಲರ್ ಬಟ್ಟಿ ಹಿಡಿಬೇಕು ಅಂತ ಅವ್ರು ಬಯಸ್ತಾರಾ? ಅವರು ಅದನ್ನೇ ಹೇಳುವುದಿದ್ರೆ ಅವರಿಗೆ ಸಂಘರ್ಷವೇ ಬೇಕಾದ್ದು ಅಲ್ವಾ? ಕಾನೂನುಬದ್ಧವಾಗಿ ಈಗ ಅವರು ಕಾನೂನುಬದ್ಧವಾಗಿ ಇದ್ದಾರೆ RSSನವರು. ಅವರೀಗ 100 ವರ್ಷ ಆಯ್ತು. 100 ವರ್ಷದ RSS ತನ್ನ ಇಡೀ 100 ವರ್ಷದ ಈ ಇತಿಹಾಸದಲ್ಲಿ ಅದು ಯಾಕೆ ಇನ್ನೂ ಕೂಡ ಒಂದು ಅಧಿಕೃತವಾದಂತ ಒಂದು ಸಂಸ್ಥೆ ಆಗ್ಲಿಲ್ಲ? ಯಾಕೆ ಅದು ನೋಂದಣಿ ಆಗ್ಲಿಲ್ಲ? ಯಾಕೆ ರಿಜಿಸ್ಟ್ರೇಷನ್ ಆಗ್ಲಿಲ್ಲ? ಯಾಕೆ ಅಗತ್ಯ ಇಲ್ಲ? ಎಲ್ಲ ಸಂಘ ಸಂಸ್ಥೆಗಳಿಗೂ ಅಗತ್ಯ ಇದೆ. RSS ದೇಣಿಗೆ ಸಂಗ್ರಹ ಮಾಡ್ತದೆ. ಈ ದೇಣಿಗೆಯನ್ನು ಸಂಗ್ರಹ ಮಾಡಿದ್ದಕ್ಕೆ ಒಂದು ಲೆಕ್ಕ ಬೇಡ? ಲೆಕ್ಕ ಕೊಡ್ತಾರ ಅವರು? ಅವ್ರು ಇಷ್ಟವರೆಗೆ ಲೆಕ್ಕ ಕೊಡ್ಲಿಲ್ಲ. ಅವ್ರ ಹತ್ರ ಇರುವುದೆಲ್ಲ ಕಪ್ಪು ಹಣ. ಸರ್ಕಾರ ನೋಡಿ, ಸಂವಿಧಾನಬದ್ಧವಾಗಿ ಕಾರ್ಯಾಚರಿಸುತ್ತಿರುವಂತಹ ಇಡೀ ದೇಶದ ಜನರಿಗೆ ಒಂದು ಕಾನೂನಿನ ಮೂಲಕ ಇಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಒಂದು ಪ್ರಜಾಸತ್ತಾತ್ಮಕ ಸಾರ್ವಭೌಮ ಸರ್ಕಾರಕ್ಕೆ ಅವರ ಆದಾಯದ ಲೆಕ್ಕ ಕೊಡ್ತಾರ? ಅವರ ಸರ್ಕಾರಕ್ಕೆ ಬಿಡಿ, ಅವರ ಕಾರ್ಯಕರ್ತರಿಗಾದ್ರೂ ಅವರು ಲೆಕ್ಕ ಕೊಡ್ತಾರ? ಏನಿಲ್ಲ. ಅವರು ಗಂಟು ಕಟ್ಟಿ ಪೂಜಿಕೊಂಡು ಹೋಗೋದು ಬಿಟ್ರೆ ಅವ್ರೇನು ಮಾಡುವುದಿಲ್ಲ. ಅವರು ಅದನ್ನು ಮಾಡಲಿಲ್ಲ. ಈ 100 ವರ್ಷದ ಇತಿಹಾಸದಲ್ಲಿ ಅವರು ರಿಜಿಸ್ಟರ್ ಆಗಲಿಲ್ಲ. ರಿಜಿಸ್ಟರ್ ಆಗದಿದ್ದರೆ ಅವರಿಗೆ ಬ್ಯಾಂಕ್ ಖಾತೆ ತೆರೀಲಿಕ್ಕೆ ಆಗುದಿಲ್ಲ. ಬ್ಯಾಂಕ್ ಖಾತೆ ತೆರೆಯುವುದು ಬೇಡ ಅವರಿಗೆ. ಯಾಕಂದ್ರೆ ಬ್ಯಾಂಕ್ ಖಾತೆಗೆ ಹಣವಿದ್ರೆ ಅದು ಲೆಕ್ಕಕ್ಕೆ ಹೋಗ್ತದೆ. ಲೆಕ್ಕಕ್ಕೆ ಹೋಗಬಾರ್ದು. ಒಟ್ಟು ಕಳ್ಳ ಹಣ ಇರುವುದೇ ಕಪ್ಪು ಹಣ. ಅವತ್ತು ಮೋದಿಯವರು ನೋಟ್ ಬ್ಯಾನ್ ಮಾಡುವ ಬದಲು ಈ ದೇಶದಲ್ಲಿ ಕಪ್ಪು ಹಣವನ್ನು ನಾನು ಹೊರಗೆ ಹಾಕ್ತೇನೆ ಅಂತ ಹೇಳಿ ಒಂದು ನೋಟ್ ಬ್ಯಾನ್ ಪ್ರಕ್ರಿಯೆ ಮಾಡಿದ್ರಲ್ಲ, ಆ ನೋಟ್ ಬ್ಯಾನ್ ಅನ್ನು ಮಾಡುವ ಮೊದಲು ಅವರ RSSನ ಮುಖಂಡರ ಮನೆಗೆ ಅಥವಾ ಅವರು ಏನು ಈ ದುಡ್ಡಿನ ಖಜಾನೆ ಇಟ್ಟಿದ್ದಾರೆ ಅವರ ಮನೆಗೆ ಹೋಗಿ ರೈಡ್ ಮಾಡಿದ್ರೆ ಕೋಟಿ ಕೋಟಿ ಕಪ್ಪು ಹಣ ಸಿಕ್ತಿತ್ತು. ಯಾಕಂದ್ರೆ ಪ್ರತಿ ಗುರು ಪೂರ್ಣಿಮೆಯ ದಿವಸ, ಗುರು ಪೂಜೆಯ ಹೊತ್ತು ಇವರು ಕೋಟ್ಯಾಂತರ ರೂಪಾಯಿ ಹಣವನ್ನ ಯಾವುದೇ ದಾಖಲೆ ಇಲ್ಲದೆ ಜನರಿಂದ ವಸೂಲಿ ಮಾಡ್ತಾರೆ. ಇವರಿಗೆ ಹಣ ಕೊಡುವವರು ಯಾರು? ಒಂದು ಕಾರ್ಯಕರ್ತರು, ಇನ್ನು ಉದ್ಯಮಿಗಳು, ಇನ್ನು ಇವರ ವೆಲ್ ವಿಷರ್ಸ್ ಅಂತ ಇದ್ದಾರೆ. ಅವರೆಲ್ಲ ಕೊಡುವುದು ಕಪ್ಪು ಹಣ. ಮತ್ತು ಈ ಕಪ್ಪು ಹಣ ಕೂಡ ಇವರಲ್ಲಿ ಕಪ್ಪು ಹಣವಾಗಿ ಉಳಿಯುತ್ತದೆ. ಅದನ್ನ ಅವರು ಏನು ಮಾಡ್ತಾರೆ, ಅದು ಎಲ್ಲಿಗೆ ಹೋಗ್ತದೆ, ಇದು ಯಾವೊಬ್ಬನಿಗೂ ಗೊತ್ತಿಲ್ಲ. ಹಾಗಿದ್ರೆ ಇವರು ರಿಜಿಸ್ಟ್ರೇಷನ್ ಆಗ್ಲಿಲ್ಲ, ಇದು ಹಣಕ್ಕೆ ಲೆಕ್ಕ ಇಲ್ಲ. ಮತ್ತೆ ಇವರು ಮಾಡುವುದೆಂಥದ್ದು? ಇವರು ಏನು ಮಾಡಿದ್ದಾರೆ? ಭಾರತಕ್ಕಾಗಿ ಏನು ಮಾಡಿದ್ದಾರೆ? ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಮಾಡಿದ್ದಾರೆ? ಸ್ವಾತಂತ್ರ್ಯ ನಂತರ ಏನು ಮಾಡಿದ್ದಾರೆ? ಸ್ವಾತಂತ್ರ್ಯ ಸಿಕ್ಕಾಗ ಏನು ಮಾಡಿದ್ದಾರೆ ಅನ್ನೋದನ್ನು ಒಂದು ಕ್ಷಣ ನಾವು ನೋಡ್ಲೇಬೇಕು. ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರು ಬ್ರಿಟಿಷರ ಜೊತೆಗೆ ಸೇರ್ಕೊಳ್ತಾರೆ. ನಮಗೆ ಇತಿಹಾಸದ ಯಾವ ಪುಟದಲ್ಲಿ ಕೂಡ RSS ಅನ್ನುವ ಸಂಸ್ಥೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದು ಕೈ ಜೋಡಿಸಿದ ಯಾವುದೇ ಇತಿಹಾಸ ಇಲ್ಲ. ನಿಮಗೆ ನೋಡಿ, ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಇಡೀ ದೇಶ ಆ ಸಮಯದಲ್ಲಿ ಬಯಸಿತ್ತು. 1957ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತದೆ. ಅದರ ನಂತರ ಈ ದೇಶದಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯ ಸಂಗ್ರಾಮಗಳಾಗ್ತದೆ. ಎಲ್ಲವನ್ನು ಕಾಂಗ್ರೆಸ್ ಮಾಡಿದ್ದಲ್ಲ, ಬೇರೆ ಬೇರೆಯವರು ಮಾಡಿದ್ದಾರೆ. ನಮ್ಮ ಸುಳ್ಯದಲ್ಲಿ ಕೂಡ ಒಂದು ಆಗಿದೆ, ದಂಗೆ ಆಗಿದೆ.
ಕಲ್ಯಾಣಪ್ಪನ ಕಾಟುಕಾಯಿ ನಮಗೆಲ್ಲ ಗೊತ್ತುಂಟು. ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆಯವರು, ಅದು ರಾಜರಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅಥವಾ ಬೇರೆ ಟಿಪ್ಪು ಸುಲ್ತಾನ್ ಇರ್ಬೋದು, ಅಥವಾ ಬೇರೆ ಬೇರೆ ರಾಜರುಗಳು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದಾರೆ. ಬ್ರಿಟಿಷರು ಇಲ್ಲಿ ಯಾರ ಜೊತೆಗೂ ಸೇರಲಿಲ್ಲ, ನಮಗೆ ಗೊತ್ತುಂಟು. ಕಾಂಗ್ರೆಸ್ಸಿನ ಜೊತೆಗೂ ಸೇರಲಿಲ್ಲ. ಅವ್ರು ಏನು ಮಾಡಿದ್ರು ನೋಡಿ, ಒಂದು ಅವಕಾಶ ಇತ್ತು ಅವರಿಗೆ ಏನು ಸುಭಾಷ್ ಚಂದ್ರ ಬೋಸ್ ಅವರು 1932 ಅಂತ ನನ್ನ ನೆನಪು, ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕಟ್ತಾರೆ. ಅವರ ಉದ್ದೇಶ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ಸಶಸ್ತ್ರ ಹೋರಾಟವನ್ನು ಮಾಡುವ ಉದ್ದೇಶ ಆಗಿತ್ತು. ಆಗ RSS ಅನ್ನು ಅವರು ನೋಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರು ನೋಡಿ ಆಕರ್ಷಿತರಾಗ್ತಾರೆ. ಇವರ ಯೂನಿಫಾರ್ಮು, ಇವರ ಕೈಯಲ್ಲಿರುವ ಈ ದೊಣ್ಣೆ ಉಂಟಲ್ಲ, ಲಾಠಿ, ಈ ಲಾಠಿ, ಆಮೇಲೆ ಅವರು ಬೆಳಿಗ್ಗೆ ಶಾಖೆಯಲ್ಲಿ ಮಾಡುವ ಪ್ರಾರ್ಥನೆ, ಅದು ಇದು ನೋಡುವಾಗ ಅವರಿಗೆ ಅದು ದೂರದಿಂದ ನೋಡುವಾಗ ಎಲ್ಲವೂ ಹಾಗೆ ದೂರದ ಬೆಟ್ಟ ನುಣ್ಣಗೆ ಕಾಣುವುದು. ಹಾಗೆ ಇವರು ಕೂಡ ಭಾರಿ ದೇಶ ಪ್ರೇಮಿಗಳು ಇರ್ಬೋದು. ಹಾಗಾಗಿ ಇವರನ್ನು ಕೂಡ ನಮ್ಮ ಈ ಏನು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಜೊತೆಗೆ ಸೇರಿಸಿಕೊಂಡು ಒಂದು ಇಡೀ ದೇಶದಲ್ಲಿ ಸಶಸ್ತ್ರ ಕ್ರಾಂತಿಯನ್ನು ಮಾಡುವ ಅಂತ ಇವರು ಅಲ್ಲಿ ಕೇಳಿಕೊಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಸಂಘದ ಆಗಿನ ಸರಸಂಘ ಚಾಲಕರಾದಂತಹ ಕೇಶವ ಬಲಿರಾಮ ಹೆಡಗೇವಾರವರನ್ನ ಹೋಗಿ ಅವರನ್ನ ಅಪ್ರೋಚ್ ಆಗಿ ನೀವು ನಮ್ಮ ಜೊತೆಗೆ ಬರಬೇಕು ಅಂತ ಕೇಳ್ತಾರೆ. ಸಂಘ ಒಪ್ಪುವುದಿಲ್ಲ, ಅದಕ್ಕೆ ನಾವು ನಿಮ್ಮ ಜೊತೆಗೆ ಬರುವುದಿಲ್ಲ ಅಂತ ಹೇಳಿ ಅವರು ಅದನ್ನ ತಿರಸ್ಕಾರ ಮಾಡ್ತಾರೆ. ಇದು ಇತಿಹಾಸ. ಹಾಗಿದ್ರೆ ಅವರು ನೋಡಿ, ಅವರಿಗೆ ಕಾಂಗ್ರೆಸ್ ಆಗುದಿಲ್ಲ, ಸುಭಾಷ್ ಚಂದ್ರ ಬೋಸ್ರೊಟ್ಟಿಗೆ ಸೇರುವುದಾಗಿತ್ತಲ್ಲ. ಬೇಡ, ಕಾಂಗ್ರೆಸ್ಸು ಆಗುದಿಲ್ಲ, ಸುಭಾಷ್ ಚಂದ್ರ ಬೋಸ್ ಆಗುದಿಲ್ಲ, ಅವರಿಗೆ ಅವರದ್ದೇ ಸ್ವಂತ ನೆಲೆಯಲ್ಲಾದ್ರೂ ಒಂದು ಸ್ವಾತಂತ್ರ್ಯ ಹೋರಾಟವನ್ನ ಭಾರತದಲ್ಲಿ ಕಟ್ಟಬಹುದಾಗಿತ್ತ? ಕಟ್ಟಲಿಲ್ಲ. ಇದನ್ನು ಯಾವುದನ್ನು ಇವರು ಮಾಡುವುದಿಲ್ಲ. ಇವರು ಅದರ ಬದಲಾಗಿ ಇವರು ಬ್ರಿಟಿಷರ ಜೊತೆಗೆ ಸೇರಿಕೊಂಡು ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಚಳುವಳಿಗಳು ಏನು ನಡೆದಿದೆ ಅದರ ವಿರುದ್ಧ ಇವರು ಕೆಲಸ ಮಾಡ್ತಾರೆ. ಇದು ಇತಿಹಾಸದ ಪುಟದಲ್ಲಿ ದಾಖಲಾಗಿರುವಂತಹ ಸತ್ಯ. ಆದ್ರೆ ಇವತ್ತು ಅವರು ತಾವೇನು ಮಹಾದೇಶ ಪ್ರೇಮಿಗಳು ಅಂತ ಪೋಸು ಕೊಟ್ಟುಕೊಂಡು ಬೇರೆ ಬೇರೆ ಘೋಷಣೆ ಹಾಕುವುದರ ಮೂಲಕ ಅವರು ಅದರ ನಾಟಕವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಇವರು ದೇಶ ಪ್ರೇಮಿಗಳಾಗಿ ಎಲ್ಲಿಯೂ ಕಾಣಿಸಿಕೊಳ್ಳಿಲ್ಲ. ಸ್ವಾತಂತ್ರ್ಯ ನಂತರ ಇವರ ಕೊಡುಗೆ ಏನು ದೇಶಕ್ಕೆ ಹೇಳಿ? ಯಾವ ಕೊಡುಗೆ ಕೂಡ RSS ಈ ದೇಶ ಕಟ್ಟುವುದರಲ್ಲಿ ಕೊಡ್ಲಿಲ್ಲ. RSS ಅದರ ಬದಲಾಗಿ ದೇಶದಲ್ಲಿರುವಂತಹ ಸಾಮರಸ್ಯವನ್ನ ಹಾಳು ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಅವತ್ತಿನಿಂದ ಇವತ್ತಿನವರೆಗೆ ಅದು ಇಲ್ಲಿ ಚಳುವಳಿಗಳನ್ನು ಮಾಡ್ತಾ ಬಂದಿದೆ. ಇವರು ಈಗ ನೋಡಿ, ಇವರನ್ನು ನೀವು ಸಾಮಾಜಿಕ ಸಂಘಟನೆ ಅಂತ ಕರೀತೀರಾ? ಇದು ಸಾಮಾಜಿಕ ಸಂಘಟನೆ ಅಲ್ಲ, ಸಾಂಸ್ಕೃತಿಕ ಸಂಘಟನೆ ಅಂತ ಕರಿತೀರಾ? ಸಾಂಸ್ಕೃತಿಕ ಸಂಘಟನೆಯೂ ಅಲ್ಲ. ನೋಡಿ, ಇದನ್ನು ರಾಜಕೀಯ ಸಂಘಟನೆ ಅಂತ ಕರಿತೀರಾ? ರಾಜಕೀಯ ಸಂಘಟನೆ ಅಂತ ಕರೆದ್ರೆ ರಾಜಕೀಯ ಸಂಘಟನೆಯೂ ಅಲ್ಲ. ನೋಡಿ, ಇದು ಏನು? ನೋಡಿ, ಒಂದು ಕಡೆಯಿಂದ ಇವರು ರಾಜಕೀಯದಲ್ಲಿ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಇವರೇ ಒಂದು ಹುಟ್ಟಿಸಿದ್ದಾರೆ. ಏನು? BJP ಅನ್ನುವ ರಾಜಕೀಯ ಪಕ್ಷವನ್ನು. ಇದರ ಮಗು ಅದು, RSSನ ಮಗ BJP. ಇವರು BJPಗೆ ಇಲ್ಲಿಂದ ಪ್ರಚಾರಕರನ್ನು ಕೊಡ್ತಾರೆ. ಏನು? ಅವರ ಸಂಘಟನಾ ಕಾರ್ಯದರ್ಶಿ. ಸಂಘ ಮತ್ತು BJPಯ ಮಧ್ಯದಲ್ಲಿ ಏನು ಸಮನ್ವಯಕ್ಕೆ ಇರುವುದಂತೆ ಅವರು. ಅಂದ್ರೆ ಸಂಘದ ನಿರ್ಧಾರವನ್ನು BJPಯ ಮೇಲೆ ಹೇರುವುದಕ್ಕೋಸ್ಕರ ಒಂದು ಸಂಘಟನಾ ಕಾರ್ಯದರ್ಶಿಯನ್ನು ಇವರು ಕೊಡ್ತಾರೆ. ಮತ್ತು ಸಂಘಟನಾ ಕಾರ್ಯದರ್ಶಿ ಅಲ್ಲಿ ಕೊಡ್ತಾರೆ, ವಾಪಸ್ ಕರೆಸಿಕೊಳ್ತಾರೆ, ಇನ್ನೊಬ್ಬನನ್ನು ಕೊಡ್ತಾರೆ. ಅಂದ್ರೆ ಏನು? ಸಂಘ ಮತ್ತು BJPಯ ಮಧ್ಯೆ ಯಾವುದೇ ರೀತಿಯ ಬಾಗಿಲುಗಳಿಲ್ಲ. ಇದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಯಾವುದೇ ಕ್ಷಣದಲ್ಲಿಯೂ ಪರಸ್ಪರ ಬದಲಾಯಿಸಬಹುದಾದಂತ ಒಂದು ವ್ಯವಸ್ಥೆ. ಅಂದ್ರೆ ಸಂಘ ಬೇರೆ ಅಲ್ಲ, BJP ಬೇರೆ ಅಲ್ಲ. ಸಂಘ ಬಾಯಲ್ಲಿ ಹೇಳ್ತದೆ ತಾನು ರಾಜಕೀಯ ಸಂಘಟನೆ ಅಂತಲ್ಲ ಅಂತ ಹೇಳ್ತದೆ, ಆದ್ರೆ ಪೂರ್ತಿಯಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಧರ್ಮದ ಧ್ರುವೀಕರಣದ ಮೂಲಕ BJPಗೆ ಸಹಾಯ ಮಾಡಲಿಕ್ಕೆ ಅದು ಪ್ರಯತ್ನವನ್ನು ಮಾಡ್ತದೆ. ನೀವೆಲ್ಲ ನೋಡಿದ್ದೇವೆ, ಎಲ್ಲ ಚುನಾವಣೆಯಲ್ಲಿ ಕೂಡ ಆ ಸಂಘದವರು ಚಡ್ಡಿ ಬಿಚ್ಚಿ ಕೇಸರಿ ಬಟ್ಟೆ ಉಟ್ಟುಕೊಂಡು ಮನೆಗೆ ಹೋಗಿ ಓಟ್ ಕೇಳ್ತಾರೆ. ಅವರು ಹಾಗಾಗಿದ್ದರೆ ಅವ್ರು ಯಾಕೆ ಹಾಗೆ ಮಾಡಬೇಕು? ಅವರಿಗೆ ರಾಜಕೀಯದಲ್ಲಿ ಇಲ್ಲ ಅಂದ್ರೆ, ಅಥವಾ BJPಯಲ್ಲಿ ಇಲ್ಲದ ಏನು ಹಿಂದೂಗಳಿದ್ದಾರೆ, ಈಗ ಎಲ್ಲ ಹಿಂದೂಗಳು ನಮಗೆ ಸಮಾನರು, ನಾವೆಲ್ಲ ಹಿಂದೂಗಳಿಗಾಗಿರುವಂತ ಒಂದು ಸಂಸ್ಥೆ ಅಂತ ಆದ್ರೆ, ಇಡೀ ಭಾರತದಲ್ಲಿ BJPಯಲ್ಲಿ ಇಲ್ಲದ ಯಾವುದಾದ್ರೂ ಒಬ್ಬ ಹಿಂದುವಿಗೆ ಅವರು ಚುನಾವಣೆಯಲ್ಲಿ ಸಹಾಯ ಮಾಡಿದ್ದುಂಟ? ಯಾವ ಹಿಂದುವಿಗೆ ಅವರು BJPಯ ಹೊರತಾದ ಅಥವಾ ಅವತ್ತಿನ ಜನಸಂಘದ ಹೊರತಾದ ಯಾವ ಹಿಂದುವಿಗೂ ಅವರು ಚುನಾವಣೆಯಲ್ಲಿ ಸಹಾಯ ಮಾಡಲಿಲ್ಲ? ಅವರು BJP ಬರವೇ ಮಾಡಿದಂದ್ರೆ ಅದರ ಅರ್ಥ ಏನು? ಅವರದ್ದೇ ಕೂಸದು, ಅವರದ್ದೇ, ಅದು ಬೇರೆ ವ್ಯತ್ಯಾಸಗಳೇನಿಲ್ಲ. ಹಾಗಾಗಿ ಇವರು ರಾಜಕೀಯ ಇಲ್ಲ ಅಂತ ಹೇಳ್ತಾರೆ, ಅದರ ರಾಜಕೀಯದಲ್ಲಿ ಪೂರ್ತಿ ಮುಳುಗಿದ್ದಾರೆ. ಇನ್ನು ಅವರು ಹಿಂದೂಗಳಿಗೋಸ್ಕರ ಇರುವ ಸಂಘಟನೆ ಅಂತ ಹೇಳ್ತಾರೆ. ಹಿಂದೂಗಳಿಗಾಗಿ ಇವರು ಏನು ಕಾರ್ಯಕ್ರಮವನ್ನು ಮಾಡಿದ್ದಾರೆ? ಹಿಂದೂಗಳಿಗೆ ಒಂದು ವೈರಿಯನ್ನು ಸೃಷ್ಟಿ ಮಾಡಿದ್ದಾರೆ, ಮುಸ್ಲಿಂ ಅನ್ನೋ ವೈರಿಯನ್ನು. ಅದ ಕಡೆಯಿಂದ ಅದೊಂಥರ ವೈಸ್ ವರ್ಸ ಪ್ರೋಸೆಸ್. ಅದು ಇಲ್ಲಿ ಅವರನ್ನು ವೈರಿ ಅಂತ ಮಾಡುವಾಗ ಅವರು ಇವರನ್ನು ವೈರಿ ಅಂತ ಮಾಡುವಂತ ಒಂದು ಪ್ರಕ್ರಿಯೆ ಎಲ್ಲ ಕಡೆ ನಡೀತದೆ. ಅಂದ್ರೆ ನಮಗೆ ಇವರು ನಮ್ಮ ಬೊಮ್ಮಾಯಿ ಅವರು ಒಂದು ಹೇಳಿದ್ರಲ್ಲ,
ಆಕ್ಷನ್ ರಿಯಾಕ್ಷನ್ ಪ್ರೋಸೆಸ್. ಇಲ್ಲಿ ಅವರ ಬಗ್ಗೆ ಪ್ರಚೋದನಕಾರಿ ಮಾತನಾಡುವಾಗ ಅಲ್ಲಿ ಒಂದಷ್ಟು ತುಂಟರು ಇರ್ತಾರೆ, ಅಲ್ಲಿ ಒಂದಷ್ಟು ಪೋಲಿಗಳಿರ್ತಾರೆ, ಆ ಕಡೆ ಅಲ್ಲಿ ಅವರು ಕೂಡ ಉದ್ರಿಕ್ತರಾಗ್ತಾರೆ, ಅವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇವರು ಅವರ ಮೇಲೆ. ಈ ಒಂದು ವೈರಿಯನ್ನು ಸೃಷ್ಟಿ ಮಾಡಿದ್ದು ಬಿಟ್ರೆ ಈ ಹಿಂದೂಗಳಿಗಾಗಿ ಬಿಜೆಪಿಯವರು ಮಾಡಿದ್ದಾದ್ರು ಏನು? ಬಿಜೆಪಿಯವರಾಗಲಿ RSS ನಾನೀಗ ಬಾಯಿಯಲ್ಲಿ ಬಿಜೆಪಿ ಅಂತ ಬಂದಿದೆ, ಅದು ಎರಡು ಒಂದೇ ಆದ್ರಿಂದ ಬಹುಶಃ ಹಾಗೆ ಬರ್ತದೆ ನನ್ನ ಬಾಯಿಯಲ್ಲಿ. ಈ RSSನವರು ಮತ್ತು ಬಿಜೆಪಿಯವರು ಇಡೀ ದೇಶದಲ್ಲಿ ಹಿಂದೂಗಳಿಗಾಗಿ, ಹಿಂದೂಗಳ ಒಳಿತಿಗಾಗಿ, ಈಗ ನೋಡಿ ಹಿಂದೂ ಸಮಾಜ ಅನ್ನುವುದು ಅದು ಏನು ನಾವು ಎಲ್ಲರೂ ತಿಳಿದ ಹಾಗೆ ಅದು ಒಂದು ಯೂನಿಫಾರ್ಮ್ ಆಗಿರುವಂತಹ ಒಂದೇ ಸಮದಲ್ಲಿ ಮಟ್ಟದಲ್ಲಿ ಇರುವಂತಹ ಒಂದು ಸಂಘಟನೆ ಇರಲ್ಲ. ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಜಾತಿಯ ವ್ಯವಸ್ಥೆ ಇದೆ. ಈ ಜಾತಿಯ ಕಾರಣದಿಂದಲೇ ಕೆಲವರು ಮುಂದುವರಿದಿದ್ದಾರೆ, ಕೆಲವರು ಹಿಂದುಳಿದಿದ್ದಾರೆ, ಕೆಲವರು ಅತಿ ಹಿಂದುಳಿದಿದ್ದಾರೆ. ನಾವು ಶ್ರೇಣೀಕೃತ ವ್ಯವಸ್ಥೆಯನ್ನು ನೋಡ್ತೇವೆ, ಇದು ಎಲ್ಲರಿಗೂ ವಿಶ್ವಕ್ಕೆ ಗೊತ್ತಿರುವಂತಹ ವಿಷಯ. ಭಾರತದಲ್ಲಿ ಅದೇ ಕಾರಣಕ್ಕಾಗಿ ಏನು ಸಂವಿಧಾನದಲ್ಲಿ ಏನು ಮೀಸಲಾತಿ ಅನ್ನುವಂತಹ ವಿಶೇಷ ಒಂದು ಪರಿಕಲ್ಪನೆಯನ್ನು ತರಲಾಯಿತು ಅಂಬೇಡ್ಕರ್ ಅವರು ಮತ್ತು ಜವಾಹರ್ಲಾಲ್ ನೆಹರು ಅವರು ಸೇರಿಕೊಂಡು. ಅಲ್ಲಿ ಏನು ಈಗ ಸಮಾಜದಲ್ಲಿ ಮೇಲ್ವರ್ಗ, ಮಧ್ಯಮ ಮೇಲ್ವರ್ಗ, ಕೆಳವರ್ಗ, ಅತಿ ಕೆಳವರ್ಗ ಹಾಗೆ ಹೇಳುವುದರ ಬದಲು ಈಗ ನೋಡಿ ಬ್ರಾಹ್ಮಣರಿಂದ ತೊಡಗಿ ಕೆಳಗಿನ ಪರಿಶಿಷ್ಟ ಜಾತಿಯವರೆಗೆ ಎಷ್ಟು ರೀತಿಯ ಶ್ರೇಣಿಗಳಿವೆ ಹೇಳಿ ನೋಡಿ. ಒಂದೊಂದು ಶ್ರೇಣಿಯದ್ದು ಒಂದೊಂದು ಸ್ಥಿತಿ. ಅದು ನೋಡಿ ಮೇಲ್ವರ್ಗದವರ ಅವರಲ್ಲಿ ವಿದ್ಯೆ, ಅವರಲ್ಲಿ ಸಂಪತ್ತು, ಅವರಲ್ಲಿ ಜ್ಞಾನ, ಅವರಲ್ಲಿ ಅಧಿಕಾರ ಇವೆಲ್ಲವೂ ಕೇಂದ್ರೀಕೃತ ಆಗಿದೆ. ಮತ್ತು ಅದು ಅತ್ಯಂತ ಕೆಳ ಸ್ತರದಲ್ಲಿ ಅಲ್ಲಿ ವಿದ್ಯೆ ಇಲ್ಲ, ಅಲ್ಲಿ ಸಂಪತ್ತಿಲ್ಲ, ಅಲ್ಲಿ ಜ್ಞಾನ ಇಲ್ಲ, ಅಲ್ಲಿ ಉದ್ಯೋಗ ಇಲ್ಲ, ಅಲ್ಲಿ ಸಿರಿವಂತಿಕೆ ಇಲ್ಲ, ಅಲ್ಲಿ ಮಾನ ಮರ್ಯಾದೆ ಇಲ್ಲದ ಒಂದು ಸ್ಥಿತಿ ಅಲ್ಲಿ ಬಂದಿದೆ. ಅಂದ್ರೆ ಮೇಲಿಂದ ಕೆಳಗೆ ಬಂದ ಹಾಗೆ ಮನುಷ್ಯನ ಏನು ಈ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಆಗ್ತಾ ಬಂದಿದೆ ಅಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು 1000 ವರ್ಷಗಳಿಂದ ಭಾರತದಲ್ಲಿ ನಡೆದು ಬಂದಂತಹ ಒಂದು ಶ್ರೇಣೀಕೃತ ವ್ಯವಸ್ಥೆ. ಈ ವ್ಯವಸ್ಥೆಗೆ RSSನ ಪರಿಹಾರ ಏನು? ಇದಕ್ಕೆ RSS ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ. ನೋಡಿ, ಹಾಗಿದ್ದರೆ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ, ಹಿಂದುಳಿದ ವರ್ಗಗಳಿಗೆ ಬಿಜೆಪಿ ಅಥವಾ RSS ಕೊಟ್ಟ ಕೊಡುಗೆ ಏನು? ಅವರು ಕೊಟ್ಟ ಚಿಂತನೆ ಏನು? ಎಂದಾದರೂ ಯಾವತ್ತಾದರೂ ಅವರು ಪರಿಶಿಷ್ಟ ಜಾತಿಯವರ ಪರವಾಗಿ ಧ್ವನಿ ಎತ್ತಿದ್ದನ್ನು ನೀವು ಕೇಳಿದ್ದೀರಾ? ಎಂದಾದರೂ ಯಾವತ್ತಾದರೂ RSSನವರಾಗಲಿ ಬಿಜೆಪಿಯವರಾಗಲಿ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ, ಹಿಂದುಳಿದ ವರ್ಗಗಳಿಗೆ ಎಲ್ಲಾದರೂ ಅವರು ಏನಾದರೂ ಪ್ರೋಗ್ರಾಮ್ ಮಾಡಿದ್ದನ್ನು ನೀವು ನೋಡಿದ್ದೀರಾ? ಎಲ್ಲಾದರೂ ಪರಿಶಿಷ್ಟ ಜಾತಿಯವರ ಮೇಲೆ ಮೇಲ್ವರ್ಗದವರು ಅತ್ಯಾಚಾರ ಮಾಡಿದಾಗ, ಅತ್ಯಾಚಾರ ಎಸಗಿದ ವ್ಯಕ್ತಿಯ, ಮೇಲ್ವರ್ಗದ ವ್ಯಕ್ತಿಯ ವಿರುದ್ಧ ಅವರು ಮಾತನಾಡಿದ್ದನ್ನು ಕೇಳಿದ್ದೀರಾ? ಎಂದಾದರೂ ಪರಿಶಿಷ್ಟ ಜಾತಿಯವರಿಗೆ, ಹಿಂದುಳಿದ ವರ್ಗಗಳಿಗೆ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಭೂಮಿಯ ಹಕ್ಕನ್ನು ಕೊಡಬೇಕು ಅನ್ನುವಂತಹ ಚಿಂತನೆಯನ್ನು RSSನವರಾಗಲಿ ಬಿಜೆಪಿಯವರಾಗಲಿ ಮಾಡಿದ್ದನ್ನು ನೀವು ನೋಡಿದ್ದೀರಾ? ಇವರು ಯಾವ ಕೆಲಸವನ್ನು ಕೂಡ ಅವರಿಗೋಸ್ಕರ ಮಾಡಲಿಲ್ಲ. ಬಾಯಲ್ಲಿ ಹಿಂದೂ ನಾವೆಲ್ಲರೂ ಒಂದು ಅಂತ ಹೇಳ್ತಾರೆ ಬಿಟ್ರೆ, ಹಿಂದೂಗಳಲ್ಲಿರುವ ಈ ತಾರತಮ್ಯವನ್ನ ಹೋಗಲಾಡಿಸಿ ನಾವೆಲ್ಲರೂ ಒಂದೇ ಸಮಾನರು ಅಂತ ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕುವಂತಹ ಸ್ಥಿತಿಯನ್ನು ಸಮಾಜದ ಕೆಳವರ್ಗಗಳಿಗೆ RSSನವರು ಕೊಡ್ಲಿಲ್ಲ. ಈಗ ನೋಡಿ ಕಾಂಗ್ರೆಸ್ ಏನು ಮಾಡಿದೆ ನೋಡಿ. ಕಾಂಗ್ರೆಸ್ ಯಾರು? ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರವರು, ಅಂಬೇಡ್ಕರ್ ಅವರು, ಇವರ ಈ ಟೀಮ್ ಇದೆಯಲ್ಲ, ಇದು ಈ ದೇಶದ ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರನ್ನ ಅಮೂಲಾಗ್ರವಾಗಿ ಮೇಲೆತ್ತುವ ಪರಿಕಲ್ಪನೆಯನ್ನು ಕೊಟ್ಟದೇ ಅವರು. ಅಸ್ಪೃಶ್ಯತೆಯ ನಿವಾರಣೆಯ ವಿರುದ್ಧ RSSನವರು ಇವತ್ತಿನವರೆಗೆ ಬಾಯಿ ಮಾತಾಡಲಿಲ್ಲ, ಕಾಂಗ್ರೆಸ್ಸಿನವರು ಮಾತನಾಡಿದ್ದಾರೆ. ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಇದರ ಧ್ವನಿಯನ್ನು ಎತ್ತಿದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ, ಹಿಂದುಳಿದವರಿಗೆ ಮೀಸಲಾತಿಯನ್ನ ಅಂಬೇಡ್ಕರ್ ಮತ್ತು ನೆಹರೂರವರು ಒಟ್ಟು ಸೇರಿಕೊಂಡು ಒಂದು ಸಂವಿಧಾನವನ್ನು ರಚನೆ ಮಾಡಿ ಅವರಿಗೆ ಆ ಕೊಡುಗೆಯನ್ನು ನೀಡಿದ್ದಾರೆ. ಇದನ್ನು ಯಾಕೆ ಕೊಟ್ಟರವರು? ಅವರಿಗೆ, ಅಂಬೇಡ್ಕರಿಗೆ ಸ್ವತಃ ಈ ನೋವನ್ನು ಅನುಭವಿಸಿದ ಒಂದು ಏನು ಪ್ರಜ್ಞೆ ಇತ್ತು. ಅದರ ಜೊತೆಗೆ ತನ್ನಂತೆ ಇರುವಂತಹ ಈ ಭೂಮಿಯಲ್ಲಿ ಇರುವಂತಹ ಈ ನತದೃಷ್ಟರಿಗೆ ಒಂದು ಬದುಕನ್ನು ಕೊಡಬೇಕು ಅನ್ನುವಂಥ ಒಂದು ಬದ್ಧತೆ ಇತ್ತು. ಅದೇ ರೀತಿ ನೆಹರು ಅವರಿಗೆ ಕೂಡ ಈ ಪರಿಶಿಷ್ಟ ಜಾತಿಯವರ, ಪರಿಶಿಷ್ಟ ಪಂಗಡದವರ ಮತ್ತು ಹಿಂದುಳಿದವರ ಮೇಲೆ ಆಗುವಂತಹ ಅನ್ಯಾಯಗಳನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವಂಥ ಒಂದು ತವಕ ಇತ್ತು, ಆ ಚಿಂತನೆ ಇತ್ತು. ಆ ಚಿಂತನೆ ಇದ್ದಾಗ ಒಂದೊಂದು ಪರಿಹಾರಗಳು ಕಾಣಲಿಕ್ಕೆ ಶುರುವಾಗ್ತದೆ. RSSನ ಚಿಂತನೆ ಏನು? RSS ಏನಾದರೂ ಪರಿಹಾರವನ್ನು ಮಾಡಿದೆ ನೋಡಿ. ಸಂವಿಧಾನ ಬಂದ ನಂತರ ದೇವಾಲಯಗಳಿಗೆ ಪ್ರವೇಶ ಆಯಿತು,
ಅಸ್ಪೃಶ್ಯತೆ ನಿವಾರಣೆ ಆಯಿತು, ಅಟ್ರಾಸಿಟಿಗೆ ಸಂಬಂಧಪಟ್ಟ ಹಾಗೆ ಬಿಗುವಾದ ಕಾನೂನುಗಳು ಬಂದು ಒಬ್ಬ ಮನುಷ್ಯನನ್ನು ಜಾತಿ ಆಧಾರದಲ್ಲಿ ಅವನನ್ನ ಹೀನಾಯಿಸಬಾರದು ಅನ್ನುವಂಥ ಇದು ಏನು ಕಾನೂನುಗಳು ಬಂದು, ಅತ್ಯಂತ ಅದು ನಾನ್ ಬೇಲೇಬಲ್ ಕಾನೂನುಗಳು ಬಂದು, ಆಮೇಲೆ ಮೀಸಲಾತಿಯ ಕಾರಣದಿಂದ ಉದ್ಯೋಗ ಸಿಗಲಿಕ್ಕೆ ಶುರುವಾಯಿತು. RSS ನ ಚಿಂತನೆ ಏನು ನೋಡಿ, ಒಂದು ಹಂತ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಅಲ್ಲಿಗೆಲ್ಲ ಮುಗೀತಾ ಅಂದ್ರೆ ಮುಗಿಲಿಲ್ಲ. ಅದರ ನಂತರ ಇಂದಿರಾ ಗಾಂಧಿ ಅವರು ಆಡಳಿತಕ್ಕೆ ಬರ್ತಾರೆ. ನೋಡಿ, ಒಬ್ಬ ಮನುಷ್ಯನ ತಲೆಯಲ್ಲಿ ಒಂದು ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ, ನೋವುಂಡವರ ಬಗ್ಗೆ ಚಿಂತನೆ ಉಂಟು ಅಂತಾದ್ರೆ ಏನೋ ಒಂದು ಹೊಸದು ಹುಟ್ಟುತ್ತದೆ. ನೋಡಿ, ನೆಹರು ಅವರ ನಂತರ ಒಂದು 20 ವರ್ಷದ ನಂತರ ಇಂದಿರಾ ಗಾಂಧಿ ಅವರು ಬರ್ತಾರೆ ಅಧಿಕಾರಕ್ಕೆ. ಅವರ ಚಿಂತನೆಯ ಫಲವಾಗಿ ಉಳುವವನಿಗೆ ಹೊಲದೊಡೆ ಅನ್ನುವಂಥ ಒಂದು ಕಾನೂನು ಬರ್ತದೆ. ಅದರಿಂದಾಗಿ ಬಹಳಷ್ಟು ಹಿಂದುಳಿದ ವರ್ಗಗಳಿಗೆ ಭೂಮಿ ಸಿಗ್ತದೆ. ನೋಡಿ, ಅದು ಚಿಂತನೆಯ ಫಲ. ಈಗ RSSನವರಿಗೆ ನಮ್ಮ ದಲಿತರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ ಪ್ರೀತಿ ಇರ್ತಿದ್ರೆ, ಅವರ ಮೇಲೆ ಕರುಣೆ ಇರ್ತಿದ್ರೆ, ಅವರಲ್ಲಿ ಒಂದು ಚಿಂತನೆ ಬೆಳೀತಿತ್ತು, ಅವರು ಒಂದು ಕೊಡುಗೆಯನ್ನು ಕೊಡ್ತಿದ್ರು. ಏನಿಲ್ಲ, ಕೇವಲ ಹಿಂದೂಗಳ ವಿರುದ್ಧ ಮುಸಲ್ಮಾನರನ್ನಿಟ್ಟು ಒಂದು ಗಲಾಟೆ ಎಬ್ಬಿಸುವಂತ ಒಂದು ಏನು ಈ ದೇಶದ್ರೋಹಿ ಸಂಘಟನೆ ಅಂತ ನಾನು ಇದನ್ನ ಕರೀತೇನೆ. ಈ ದೇಶದಲ್ಲಿ ಜನ ಪ್ರೀತಿಯಿಂದ ಬದುಕಬಾರದು, ಜಗಳ ಮಾಡ್ಕೊಂಡಿರ್ಬೇಕು, ಬಡವರ ಮಕ್ಕಳು ಬೀದಿಯ ಹೆಣವಾಗಿ ಸಾಯ್ಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿಯೇ ಪ್ರಭಾಕರ ಭಟ್ಟಿಗೆ ಉರಿ ತಡಿಲಿಕ್ಕೆ ಕೂಡದೆ ಮೊನ್ನೆ ಅಲ್ಲಿ ಮಾತನಾಡಿದ್ದಾರೆ. ಅದಕ್ಕೆ ಅವರು ತಕ್ಕ ಫಲವನ್ನು ಉಂಟಾರೆ ಅಂತ ನನಗೆ